ಬಂಟ್ವಾಳದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಪದೋನ್ನತಿ ಹೊಂದಿ ವರ್ಗಾವಣೆಯಾದ ಪೊಲೀಸ್ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆದಿದೆ. 27 ವರ್ಷಗಳಿಂದ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ವಿಶ್ವನಾಥ ರೈ, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಎಸ್ಐ ಆಗಿ ಪದೋನ್ನತಿಯನ್ನು ಹೊಂದಿರುವ ನಗರ ಠಾಣೆಗೆ ವರ್ಗಾವಣೆಗೊಂಡಿರುವ ಕಲೈಮಾರ್ ಹಾಗೂ ಪುತ್ತೂರು ಗ್ರಾಮಾಂತರ ಠಾಣೆಗೆ ವರ್ಗಾವಣೆಗೊಂಡಿರುವ ಹೆಡ್ ಕಾನ್ಸ್ಟೇಬಲ್ ವರ್ಗೀಸ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಎಸ್ಐ ಅವಿನಾಶ್, ವಿಟ್ಲ ಎಸ್ಐ ವಿನೋದ್ ರೆಡ್ಡಿ, ಗ್ರಾಮಾಂತರ ಠಾಣಾ ಅಪರಾಧ ವಿಭಾಗದ ಎಸ್ಐ ಸಂಜೀವ ಹಾಗೂ ಇಲಾಖಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿಷ್ಠುರತೆ ಅದೆಲ್ಲ ಎಲ್ಲ ಗುಣಗಳು ಅವ್ರಿಗೆ ನಾವು ಪ್ರತಿಯೊಬ್ಬರು ಈಗ ತಿಳ್ಕೊಳ್ಳಿ. ಈಗ ಯಂಗಸ್ಟಾರ್ ಇದ್ದೀರಿ, ಭಾಳಷ್ಟು ಯುವಕರಿದ್ದೀರಿ ಇಲ್ಲಿ ಸಿಬ್ಬಂದಿಗಳು. ಸೊ ಇದನ್ನು ನಿಜವಾಗ್ಲೂ ಅವರನ್ನು ನೀವು ಆದರ್ಶ ವ್ಯಕ್ತಿಯಾಗಿ ನೀವು ಫಾಲೋ ಮಾಡಬೇಕು. ಹಾಗೆ ಮಾಡಿದರೆ ನೀವು ಸಕ್ಸಸ್. ಎಷ್ಟೋ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಬೇಕಿದ್ದಾರೆ. ಸೊ ಅವರನ್ನು ಫಾಲೋ ಮಾಡಿದ್ರೆ ಈಗ ನಾನು ರಿಟೈರ್ಡ್ ಆದರೆ ಹಾಗಿರ್ಬೇಕು ಏನಂತ ನಾನು ಪದೇ ಪದೇ ಓದಲ್ಲಿ ಹೇಳ್ತಾ ಇರ್ತಿದ್ದೆ. ಸೊ ಇಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ. ಈಗ ಅವರು ಆ ಥರ ಮಾಡ್ಕೊಂಡಿದ್ದಾರೆ. ಅವ್ರು ಎಷ್ಟೋ ವರ್ಷದ ಹಿಂದೆಯೇ ಅವ್ರು ಯೋಚನೆ ಮಾಡ್ಕೊಂಡಿದ್ದಾರೆ. ನಾನು ರಿಟೈರ್ಡ್ ಆಗ್ಬೇಕಾದ್ರೆ ಇದೇ ಥರ ಫಿಟ್ ಇರಬೇಕು, ಇದೇ ಥರ ನನ್ನ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಡಬೇಕು, ನನ್ನ ಫ್ಯಾಮಿಲಿಯನ್ನು ಇದೇ ಥರ ಇಟ್ಕೋಬೇಕು. ಈಗ ಹೊಸ ಜೀವನ ಪ್ರಾರಂಭ ಆಗುತ್ತೆ.